ವೆಲ್ಕಮ್ ಬ್ಯಾಕ್ ಟು ಯು ರಕ್ಷಿತಾ ಇನ್ಫಿನಿಟಿ. ನೋಡಿ ರಕ್ಷಿತಾ ಬಂದಿದ್ದಾರೆ ನೋಡಿ ನಮ್ಮ ಮನೆಗೆ. ನನ್ನ ಬ್ಲಾಗ್ ಅಲ್ಲಿ ಇವರ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹೌದು, ಇನ್ಫಿನಿಟಿ, ಅದಕ್ಕೆ ಇನ್ಫಿನಿಟಿ ಬ್ಲಾಗ್ ಅಂತ ಹೇಳಿ ಅವ್ನು ಕಟ್ ಮಾಡಿ. ನೋಡಿ, ಇವರು ಅಶ್ವಿತಾ ಯೂಟ್ಯೂಬ್ ಚಾನಲ್ ನೋಡಿ, ಅದರಲ್ಲಿ ಸಿಕ್ಕಾಪಟ್ಟೆ ವೆಜ್ ರೆಸಿಪೀಸ್ ಇದೆ. ಇವತ್ತು ನಮಗೂ ಕೂಡ ಒಂದು ಸ್ಪೆಷಲ್ ಡಿಶ್ ಮಾಡಿದ್ದಾರೆ, ಅದನ್ನು ಕೂಡ ಅವರ ಚಾನಲ್ನಲ್ಲಿ ಅದರ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ತಪ್ಪ ಉಂಟು. ಇವತ್ತು ಸೂಪರ್ ಆಗಿರುವಂಥ ಕ್ರಿಸ್ಪಿ ಚಿಕನ್ ಪಕೋಡ ಕ್ರಿಸ್ಪಿ ಕ್ಯಾಬೇಜ್ ಪಕೋಡ ಮಾಡಿದ್ದಾರೆ. ಇದರ ರೆಸಿಪಿ ಎಲ್ಲ ಇದರಲ್ಲಿ ಅವರ ಚಾನಲಲ್ಲಿ ಶೇರ್ ಮಾಡಿದ್ದಾರೆ. ನೀವು ಅವರ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲ, ಇನ್ನು ಕೂಡ ಇದೆ ಹೇಳ್ತೇನೆ. ಇದರ ಹಿಂದೆ ನಮ್ಮ ಹಿಂದೆ ಕಾಣ್ತಾ ಇರುವ ಬಿಲ್ಡಿಂಗ್ಸ್ ಕಂಪನಿಯಲ್ಲಿ ಚಿನ್ನ ಕಂಪನಿ ಬನ್ನತ್ತೆ. ತುಲೆ ಅಂದ್ರೆ ಅಶ್ವಿತಾನ ಕಂಪನಿ. ಇದುವೇ ಅಶ್ವಿತಾ ಅವರ ಕಂಪನಿ. ಇಷ್ಟು ದೊಡ್ಡ ಕಂಪನಿ ಇಟ್ಕೊಂಡು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಇಷ್ಟು ಸಣ್ಣ ಪಾಪ ನೋಡಿ, ಪಾಪ ಎಷ್ಟು ಹೆಂಚಿನ ಮನಸ್ಸರಿಗೆ. ಎಂತ ಡ್ರೆಸ್ ಅದು? ಪುಲಿತ ಇದು ನಿನ್ನೆಯಲ್ಲಿ ಮಾಡಿಟ್ಟ ಗೋಳಿ ಬಜ್ಜಿ. ಗೋಳಿ ಬಜ್ಜಿ ಅಲ್ಲ, ನೀಟ್ ಮಾಡ್ತೀವಿ. ನೋಡಿ, ಇವರು ನನ್ನ ಫ್ರೆಂಡ್. ಹೆಂಗು ಕುಡ್ಲ ಹಾಕಲು ಕುಡ್ಲದವರು. ಮತ್ತೆ ಇದ್ದದ್ದು ನಾವಿಲ್ಲಿ ಚೆನ್ನೈಯಲ್ಲಿ ಫ್ರೆಂಡ್ಸ್. ಇವಾಗ ಯೂಟ್ಯೂಬ್ ಅಲ್ಲಿ ಫ್ರೆಂಡ್ಸ್. ಇವರು ನಾವು ಇವಾಗ ಬಂದ್ವಿ, ಅದಕ್ಕೆ ಕ್ಯಾಬೇಜ್ ಪಕೋಡ ಮಾಡ್ತಿದ್ದಾರೆ. ಇದರ ರೆಸಿಪಿನ ನೀವು ಅವರ ಚಾನಲ್ ಮುಖಾಂತರ ನೋಡಿ. ಇಷ್ಟರವರೆಗೆ 135 ಮಂದಿ, ಕೆಲವು 135 ಮಂದಿ ವೀಕ್ಷಕ. ಈಗ ನಮಗೆ ಅಶ್ವೇತಾ ಇಷ್ಟು ದಿನ ರೆಸಿಪಿ ಮಾಡಿದ್ರಲ್ಲ, ಇವಾಗ ನಮ್ಮ ಬ್ಲಾಗಲ್ಲಿ ಅವ್ರಿಗೆ ಗೊತ್ತಿರುವಂತ ಒಂದು ಸ್ಟೋರಿನ ನಮ್ಮ ಜೊತೆ ಶೇರ್ ಮಾಡ್ತಿದ್ದಾರೆ. ಎಂತ ಸ್ಟೋರಿ ಗೊತ್ತಿಲ್ಲ, ಅಲ್ಲಿ ಅವ್ರು ಕೇಳ್ತಾರಲ್ಲ ಎಂತ ಸ್ಟೋರಿ ಟೈಟಲ್ ಎಲ್ಲ ನೀವು ಹೇಳ್ಬೇಕು. ನಮ್ಮ ಅಮ್ಮ, ನನ್ನ ಅಪ್ಪ, ಅಜ್ಜಿ ಕಾಲದೆಲ್ಲ ಅಪ್ಪ ಎಲ್ಲ ಹೇಳ್ತಿದ್ರು ಮುಂಚೆದ್ದೆಲ್ಲ. ನಮ್ಮ ಅಮ್ಮನ ಮನೆ ನೋಡಿರ್ಬೋದು, ಯೂಟ್ಯೂಬ್ ನೋಡಿರೋದಿದ್ರೆ ನೀವು ಅಶ್ವಿತಾ ವ್ಲಾಗ್ಸ್ಗೆ ಹೋಗಿ ಅಲ್ಲಿ ಚೆಕ್ ಮಾಡಿ. ಅಮ್ಮನ ಮನೆ ವ್ಲಾಗ್ ಹಾಕಿದ್ದೇನೆ ನಾನು. ಅಜ್ಜಿ ಕಾಲದೊಂದು ಸ್ಟೋರಿ ಅಂತಲ್ಲ, ನಿಜ ಘಟನೆ ಅಂತಲೇ ಹೇಳ್ಬೋದು. ಆಂಟಿದ್ದು ವ್ಲಾಗ್ ಅಲ್ಲಿ ಹಾಯ್ ಹೇಳು. ನೋಡಿ, ನಮ್ಮ ಧ್ಯಾನ ನೋಡಿ ಇಲ್ಲಿ ಅಜ್ಜಿ ಕತೆ ಹೇಳಲಿಕ್ಕೆ ಕೂತ್ಕೊಂಡಿದ್ದಾಳೆ. ಮತ್ತೆ ಎಂತ ಆಯ್ತಂತ ಹೇಳಿದ್ರೆ, ಒಂದ್ಸರಿ ನಮ್ದು ಅಜ್ಜಿಯೇ ಹೇಳ್ತಿದ್ರು, ಈಗೆಲ್ಲ ಅಜ್ಜಿ ಕೂಡ ಎಲ್ಲ ಅಪ್ಪ ಕೂಡ ಎಲ್ಲ ಅವ್ರು ಹೇಳ್ತಿದ್ರು. ಮುಂಚೆಲ್ಲ ನಮ್ಮ ಮನೆ ಹತ್ರ ಎಲ್ಲ ಹುಲಿಗಳ ಕಾಟ, ನಮ್ಮಾಚೆಲ್ಲ ಗುಡ್ಡಗಳು ಜಾಸ್ತಿ, ಗುಡ್ಡಗಳು ಮತ್ತೆ ಕಲ್ಲುಗಳೆಲ್ಲ ತುಂಬಾ ಜಾಸ್ತಿ. ನೀವು ಹಾವು ಕೂಡ ಲಾಸ್ಟ್ ಅಶ್ವಿತಾ ವ್ಲಾಗ್ಸ್ ಅಲ್ಲಿ ಹಾವು ಕೂಡ ನೋಡಿರ್ವಿರಿ, ಹಾಗೆ ಹಾವುಗಳು ಕೂಡ ಜಾಸ್ತಿ. ಹಾಗೆ ನಮ್ಮ ಮನೆ ಹತ್ರ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು, ಮತ್ತೆ ಆ ಹುಲಿ ಎಲ್ಲ ಅಲ್ಲಿ ಬರದಾಗೆ ಇಟ್ಟಿರುವ ಕಲ್ಲುಗಳ ರಾಶಿ. ನೆಕ್ಸ್ಟ್ ಟೈಮ್ ಅಶ್ವಿತಾ ವ್ಲಾಗ್ಸ್ ಅಲ್ಲಿ ನಾನು ಖಂಡಿತವಾಗಿ ತೋರಿಸ್ತೇನೆ ಅದನ್ನು. ಕಲ್ಲುಗಳೆಲ್ಲ ಇಟ್ಟಿದ್ದಾರೆ, ಹುಲಿಗಳೆಲ್ಲ ಬರದಾಗೆ ಮುಚ್ಚಿ, ಆ ಕಲ್ಲುಗಳಿಂದ ಮುಚ್ಚಿ ಬಿಟ್ಟಿದ್ದಾರೆ ಅದನ್ನು. ಒಂಥರ ಗುಹೆ ಹಾಗೆ ಇದೆ ಎಲ್ಲ. ಮುಂಚೆಲ್ಲ ಅಪ್ಪ ಎಲ್ಲ ಸಣ್ಣದಿರುವಾಗ ಮನೆ ಹಿಂದ್ಗಡೆ ಒಂದು ದೊಡ್ಡ ಕಲ್ಲಿದ್ದಂತೆ. ರಾತ್ರಿ ಹೊತ್ತಲ್ಲಿ ಯಾರು ಕೂಡ ಹೋಗ್ಲಿಕ್ಕೆ ಇಲ್ಲ ಆಚೆ. ಎಲ್ಲ ಸಾಯಂಕಾಲ ಆಯ್ತು ಅಂತ ಹೇಳಿದ್ರೆ ಎಲ್ಲ ಒಳಗೆ. ಯಾಕಂತ ಹೇಳಿದ್ರೆ ಎಷ್ಟೋ ಸರಿ ನಾಯಿಗಳನ್ನು ಕೊಂಡೋದದ್ದು ಇದೆ ಅಂತೆ, ಮತ್ತೆ ದನಗಳನ್ನು ಕೊಂಡೋದದ್ದು ಇದೆ. ಇತ್ತೀಚೆಗೆ ಕೂಡ ಅಲ್ಲಿ ಒಂದು ಟೈಮ್ ಅಲ್ಲಿ ಎಂತ
ನೇಯ್ಪಿರಿ ಅಂತೇಳಿ ಹೇಳ್ತಾರೆ. ದನದ ಅರ್ಧ ಭಾಗ ತುಳುವಲ್ಲಿ ನಮ್ಮ ತುಳುವಲ್ಲಿ ನೇಯ್ಪಿಲಿ ಅಂತ ಹೇಳ್ತಾರೆ. ಹಿಂದ್ಗಡೆ ಬಾಲವೇ ಇರ್ಲಿಲ್ಲ, ಫುಲ್ ಹಾಗೆ ಬಾಲ ಅದು ಹೇಗೋ ತಪ್ಪಿಸ್ಕೊಂಡು ಓಡಿ ಬಂದಿದೆ ಹಾಗೆಲ್ಲ ಇತ್ತು. ಹಾಗೆ ಅಪ್ಪ ಎಲ್ಲ ಹೇಳ್ತಿದ್ರು, ನಾವು ಎಷ್ಟೋ ಸಲಿ ಮನೆ ಹೊರಗಡೆ ಇಲ್ಲ. ಇದು ಸ್ಟೋರಿ ಅಲ್ಲ, ನಿಜ ಕತೆ. ಈಗ ಉಂಟೆ ನೋಡಿ, ರಕ್ಷಿತ ನೋಡಿ ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ದಾರೆ. ಆದ್ರೆ ಇದು ಸ್ಟೋರಿ ಅಲ್ಲ, ನಿಜವಾಗಿ ನಡೆದಂತಹ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ದಿಯಾ ನೋಡಿ ಯಾವ ರೀತಿ ಕೂತ್ಕೊಂಡು ಕೇಳ್ತಾ ಇದ್ದಾಳೆ ಅಂತೇಳಿ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ದಾಳೆ. ಇಷ್ಟರವರೆಗೆ ಅಮ್ಮ ಹೇಳೇ ಇರಲಿಲ್ಲ, ಈಗ ಹೇಳ್ತಾ ಇದ್ದಾಳೆ ಅಂತೇಳಿ ನೋಡ್ತಿದ್ದಾಳೆ. ನಮಗೆ ಕೂಡ ಸಣ್ಣದಿರುವಾಗ ಅಜ್ಜಿ ಹತ್ರ ಎಲ್ಲ ಈ ರೀತಿ ಕೇಳಿದಿದೆ. ಈಗ ನಮ್ಗೆ ಇಲ್ಲಿ ಸಿಕ್ಕುವಂತ ದೊಡ್ಡ ಅಜ್ಜಿ ನಮ್ಮ ಆ ರೀತಿ ಎಲ್ಲ ಕತೆ ಕೇಳಲಿಕ್ಕೆ ಕೂತ್ರೆ ಎಲ್ಲರೂ ಕೂಡ ಇಷ್ಟ ಆಗ್ತದೆ. ನಿಮ್ಗೆ ಕೂಡ ಈಗ ನೀವು ಪೇಟೆಯಲ್ಲಿ ಇದ್ದವರಿಗೆ ನಮ್ಮ ಹಳ್ಳಿಯ ವಾತಾವರಣ ಎಲ್ಲ ನೋಡಿದ್ರೆ ಇಷ್ಟ ಆಗುದಿಲ್ವಾ? ಹೇಳಿ ಈಗ ಮುಂದುವರೆದ ಭಾಗ ಮಿಡ್ಲಲ್ಲಿ ಬ್ರೇಕ್ ತಗೊಂಡ್ರು. ಕಂಟಿನ್ಯೂ, ಇದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಅಲ್ಲ, ನೆಕ್ಸ್ಟ್ ಅಶ್ವಿತಾ ವ್ಲಾಗ್ಸ್ 2 ವರ್ಷದ ಮುಂಚೆ ಎಲ್ಲ ಲಾಕ್ಡೌನ್ ಟೈಮಲ್ಲಿ, ಫಸ್ಟ್ ಲಾಕ್ಡೌನ್ ಟೈಮಲ್ಲೆಲ್ಲ ಮನೆ ಹತ್ತಿರ ನಿಜವಾಗಿ ಬಂದಿತ್ತಂತೆ. ಆದರೆ ಯಾರು ನೋಡಲಿಲ್ಲ, ಆದರೆ ತುಂಬ ನಾಯಿಗಳನ್ನೆಲ್ಲ ಎತ್ತಿಕೊಂಡು ಹೋಗಿದೆ. ಮತ್ತೆ ಎಲ್ಲ ಊರಲ್ಲೆಲ್ಲ ನಾಯಿಗಳನ್ನೆಲ್ಲ ಮನೆಯೊಳಗೆ ಲಾಕ್ ಮಾಡಿ ಮಲಗ್ತಿದ್ರು ಎಲ್ಲರೂ ಕೂಡ. ಎಲ್ಲರಿಗೆ ಅಂತ ಹೇಳಿದ್ರೆ ಹೆದರಿಕೆ, ನಮಗೆ ಕೂಡ ಹೊರಗೆ ಹೋಗ್ಲಿಕ್ಕೆಲ್ಲ ತುಂಬಾ ಹೆದರಿಕೆ. ಆಗ ಲಾಕ್ಡೌನ್ ಟೈಮಲ್ಲಿ ಊರಿಗೆ ಹೋಗಿರುವಾಗೆಲ್ಲ ಹೊರಗೆ ಹೋಗುವಾಗೆಲ್ಲ 7 ಗಂಟೆ ನಂತರ ಎಲ್ಲ ಯಾರನ್ನಾದ್ರೂ ಬಾತ್ರೂಮ್ಗೆ ಹೋಗ್ಲಿಕ್ಕೆ ಇದ್ರು ಕೂಡ ಆ ರೀತಿ ಯಾರನ್ನಾದ್ರೂ ಕರ್ಕೊಂಡು ಹೋಗುವ ಹೊರಗೆ ಬಾತ್ರೂಮ್ ಅಲ್ಲ, ಊರಲ್ಲೆಲ್ಲ ಹಾಗೆಲ್ಲ ಇತ್ತು. ಮತ್ತೆ ಎಷ್ಟೋ ಅಲ್ಲಿ ಕೆರೆ ಉಂಟಲ್ಲ, ಕೆರೆ ಕೆಳಗಡೆ ನೀರು ಹೋಗ್ಲಿಕ್ಕೆ ಮೋರಿ ಎಲ್ಲ ಮಾಡಿದ್ದಾರೆ. ಮೋರಿಯ ಅದ್ರ ಅಡಿಯಲ್ಲೆಲ್ಲ ನಾಯನ್ನು ಅರ್ಧ ತಿಂದು ಎಲ್ಲ ಹಾಕಿದ್ದೆಲ್ಲ ಇತ್ತು. ನೋಡಿದ್ದಾರೆ ಇದೆಲ್ಲ ನಿಜ ಆಗಿ ಆಗಿದ್ದಂತಹ ಕಥೆಗಳೆಲ್ಲ. ಅಲ್ಲ, ನಾನು ನೋಡ್ಲಿಲ್ಲ, ಮನೆಯಿಂದವೇ ಎಳೆದುಕೊಂಡು ಹೋದದ್ದು. ಮತ್ತೆ ಅದು ಸೌಂಡು ಅದು ಓಡ್ತದಲ್ಲ ಪಕ್ಕ ಹಾಗೆಲ್ಲ. ಆ ಟೈಮಲ್ಲಿ ನಾಯಿಗಳು ಒಂದನ್ನು ಇದು ಮಾಡಿದ್ರೆ ಉಂಟಲ್ಲ, ಎಲ್ಲ ನಾಯಿಗಳು ಜೋರಾಗಿ ಗೊಬ್ಬೆ ಹೊಡಿತಿತ್ತು. ಹಾಗೆ ಆ ಟೈಮಲ್ಲಿ ಅಂತ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ಮತ್ತೆ ನಾವು ಗುಡ್ಡಕ್ಕೆಲ್ಲ ಹೋಗುದು ಮಾಮೂಲಿ. ನಾವು ಅದು ನಮಗೆ ಅದೊಂದು ಇಷ್ಟ, ಕಲ್ಲಲ್ಲಿ ಕೂತ್ಕೊಂಡು. ಮತ್ತೆ ಆ ಕಲ್ಲು ಈಗೆಲ್ಲ ತುಂಬಾ ಮರಗಳೆಲ್ಲ ಬೆಳೆದಿವೆ, ಇದೆಲ್ಲ ಗುಹೆ ಯಾಕೆ ಉಂಟು, ಅದ್ರಲ್ಲೆಲ್ಲ ಹುಲಿಗಳೆಲ್ಲ ಕೂತ್ಕೊಳ್ತಿತ್ತಂತೆ ಮುಂಚೆ. ಹಾಗೆ ಕಲ್ಲೆಲ್ಲ ಸರಿಯಾಗಿ ಕಲ್ಲೆಲ್ಲ ಇಟ್ಟು ಕ್ಲೋಸ್ ಮಾಡಿದ್ದಾರೆ. ಅದು ಅಲ್ಲಿ ಗುಡ್ಡ ಅಂತಲ್ಲ, ಅದಕ್ಕಿಂತ ಆಚೆ ಗುಡ್ಡ ಕೂಡ ಉಂಟು. ಈ ಗುತ್ತಿನವರ ಮನೆ ಹತ್ತಿರ ಕೂಡ ಗುಡ್ಡ ಎಲ್ಲ ಉಂಟು. ಅಲ್ಲಿ ಕೂಡ ಅಷ್ಟೇ ದೊಡ್ಡ. ನಾನು ಒಂದ್ಸರಿ ನಾವು ಪ್ರೈಮರಿಯಲ್ಲಿ ಓದ್ತಿರುವಾಗ ಆಗ ಅವರ ಮನೆಗೆಲ್ಲ ಹೋಗಿದ್ವಿ. ಹಾಗೆಲ್ಲ ನಾವು ಅದನ್ನು ನೋಡಿದ್ವಿ. ಅವರದ್ದು ಗುತ್ತಿನ ಮನೆ ಅಂತೇಳಿ ಹೇಳ್ತಾರೆ. ಅದೇ ಅಪ್ಪನವರು ಅವರು ಹೇಳ್ತಿದ್ರು, ನಾವು ನೋಡಿದ್ದೇವೆ ಸಣ್ಣದಿರುವಾಗ ಎಲ್ಲ ನೋಡಿದ್ದೇವೆ. ಮತ್ತೆ ಆ ಕಾಲದಲ್ಲಿ ಕರೆಂಟ್ ಎಲ್ಲ ಇರ್ಲಿಲ್ಲ ಮನೆಗೆಲ್ಲ, ಎಷ್ಟೊಂದು ಕಡಿಮೆ, ಕಾಡು ಜಾಸ್ತಿ, ಹಾಗೆ ಇರ್ತೈತಿ. ಈಗೆಲ್ಲ ತುಂಬಾ ಮನೆಗಳೆಲ್ಲ ಆಗಿದೆ, ಆಗೆಲ್ಲ ಹಾಗೆತ್ತು. ಆದ್ರೆ ಈಗ ಕೂಡ ಒಂದು ನೋಡುವಾಗ ಮರ ಗಿಡಗಳು ಎಲ್ಲ ಹೋಗುವಾಗ ಯಾರು ಕೂಡ ಹೋಗುದಿಲ್ಲ. ಯಾಕಂದ್ರೆ ಜಾಸ್ತಿಯಾಗಿ ಇದ್ರೆ ಚಿರತೆ ಬಂದಿದೆ ಅಂತೇಳಿ ಒಂದು ಹೆದರ್ತಾರೆ ಜನ. ಮುಂಚೆ ಎಲ್ಲ ಒಲೆಗೆಲ್ಲ ಕಟ್ಟಿಗೆ ಯೂಸ್ ಮಾಡ್ಬೇಕಲ್ಲ, ಹಾಗೆಲ್ಲ ಮನೆಗೆ ಕಂಪಲ್ಸರಿ ಹೋಗ್ಲೇಬೇಕಿತ್ತು. ಆಗ ಕೂಡ ಹೆದರ್ತಿದ್ವಿ. ಈ ಹಂದಿ ಎಲ್ಲ ತುಂಬಾ ಜಾಸ್ತಿ ಇರ್ತಿತ್ತು. ಮತ್ತೆ ಅದನ್ನೆಲ್ಲ ಕೆಲವರೆಲ್ಲ ಇದು ಬೇಟೆಯಾಡಿ ಬಿಡ್ತಾರೆ, ಯಾವುದು ಹಂದಿಗಳನ್ನೆಲ್ಲ. ಮತ್ತೆ ಈಗ ಶೀತದಿಂದಾಗಿ ಯಾರು ಕೂಡ ಹೋಗೋದಿಲ್ಲ, ಎಲ್ಲ ದಾರಿಗಳೆಲ್ಲ ಕ್ಲೋಸ್ ಆಗಿವೆ. ಮತ್ತೆ ಈಗೆಲ್ಲ ಗ್ಯಾಸ್ ಎಲ್ಲ ಬಂದಿದೆ, ಅಷ್ಟೊಂದು ಏನು ಬಾತ್ರೂಮ್ಗೆ ಯೂಸ್ ಆಗ್ತದೆ ಕಟ್ಟಿಗೆ ಹೊರತು ಹೀಗೆ ಒಲೆಯಲ್ಲೆಲ್ಲ ಮಾಡೋದು ಕಮ್ಮಿ. ಹಾಗೋಸ್ಕರ ಹಾಗೆಲ್ಲ ಮಾಡ್ತೈತಿ. ಇದು ನೋಡಿ ನಮ್ಮ ಬದ್ಯಾರಿನ ಅಜ್ಜಿ ಕತೆ ಅಂತ. ಅಜ್ಜಿ ಕತೆ ನಿಜವಾದ ಸ್ಟೋರಿಯೇ, ಅಜ್ಜಿ ಕತೆ ಅಂತೇಳಿ ಹೇಳುವ ಹಾಗೆ ಅಜ್ಜಿ ಹೇಳಿದ ಊರಲ್ಲಿ ನಡೆದಂತ ನಿಜ ಕತೆ. ಮುಂಚೆ ಎಲ್ಲ ಇದು 2 ವರ್ಷದ ಮುಂಚೆ ಎಲ್ಲ ಹೇಳಿದೆ, ಅದೆಲ್ಲ ನಾವು ನೋಡಿದ ಇದೆಲ್ಲ. ಆಗ ನಮ್ಮ ಮನೆಯಲ್ಲಿ ಕೂಡ ನಾಯಿ ಇತ್ತಲ್ಲ, ಒಂದು 6 ಗಂಟೆ ಆಗುವಾಗ ಅದನ್ನು ಒಳಗೆ ಹಾಕಿ ಬಿಡುದು. ಅದು ಕೂಡ ಚಾವಡಿಯಲ್ಲಿ ಒಂದು ಸೈಡಲ್ಲಿ ಮಲಗಿಕೊಂಡು ಇರ್ತಿತ್ತು.
ಆಯ್ತು, ಇವತ್ತು ಸ್ಟೋರಿ ಅಶ್ವಿತಾ ಹೇಳಿ ಆಯ್ತು. ಇವತ್ತಿನ ವ್ಲಾಗ್ ಹೇಳಿ 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 ಅಂತೇಳಿ ಇವರಿಗೆ ಹೇಳ್ತಾ ಇದ್ರು. ಮತ್ತೆ ಏನಾದ್ರೂ ಒಂದು ಕಂಟೆಂಟ್ ಹುಡ್ಕೊಂಡು ಮಾಡ್ಬೇಕಲ್ಲ, ಅದಕ್ಕೆ ಈಸಿ ಆಯ್ತು. ಅವರ ಹತ್ರ ಸ್ಟೋರಿ ಹೇಳಿಸಿ ಅವರ ಹತ್ರನೇ ಒಂದು ಕೈಯಲ್ಲಿ ಅಡಿಗೆ ಎಲ್ಲ ಮಾಡಿ ತಿಂದು. ಸೊ ಇವತ್ತಿನ ಕಂಟೆಂಟ್ ಅಂತ ನಮ್ಗೆ ಈಸಿಯಲ್ಲಿ ಸಿಕ್ಕಿತು. ತುಂಬಾ ಖುಷಿ ಆಯ್ತು. ಒಂದು ಧರ್ಮಕ್ಕೆ ಒಂದು ವ್ಲಾಗ್ ಇರ್ಬೋದು, ಆದ್ರೆ ತುಂಬಾ ಸಮಯ ಆಯ್ತು ರಕ್ಷಿತನನ್ನು ಮೀಟ್ ಮಾಡದೆ. ಚೆನ್ನೈಲಿರುವಾಗ ಮೀಟ್ ಆದದ್ದು. ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಬಂದ ನಂತರ ಒಂದೇ ಸಲ ಮೀಟ್ ಆದವರು ನನ್ನ. ಅದು ಕೂಡ ಅವ್ರಿಗೆ ಸಣ್ಣ ಮಗು ಆಗೋದಕ್ಕಿಂತ ಮುಂಚೆ ಡೈಲಿ ಕಾಲ್ ಮಾಡ್ತಾರೆ. ಮತ್ತೆ ಡೈಲಿ ಕಾಲ್ ಮಲ್ಪ ಅವು ತುಡೆ ರಿಯಲ್ ಬರ್ಪುಣ್ಣು, ನಮ್ಮ ಭಾಷೆ ಬರ್ಪಿದೆ, ತುಳುನಾಡದ ಭಾಷೆ ತುಲೆ. నేను ತುಲೆ ನಿಕ್ಲಿಗೆ ಇಷ್ಟ ಆಪುನು. ವೆಜ್ ರೆಸಿಪಿ ಬೇಕಿದ್ರೆ ಅವರ ಚಾನಲ್ ನೋಡಿ. ಅದು ಬಿಟ್ಟು ಮತ್ತೆ ಎಲ್ಲ ಸ್ಕಿಟ್ ಆಗಿರ್ಬೋದು ಅಥವಾ ಬೇರೆ ನಾನ್ ವೆಜ್ ರೆಸಿಪಿ ಆಗಿರ್ಬೋದು, ಮತ್ತೆ ಸುಮ್ಮನೆ ಮಸ್ತಿ ಟೈಮ್ ಪಾಸ್ ಮಾಡೋದೆಲ್ಲ ನಮ್ಮ ಬ್ಲಾಗ್ ಅಲ್ಲಿದೆ ನೋಡಿ. ಅಶ್ವಿತಾ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ರಕ್ಷಿತನವರ ಮನೆಯಲ್ಲಿ ನಮ್ಮ ಅಶ್ವಿತಾ ವ್ಲಾಗ್ಸ್ಗೆ ರೆಡಿ. ರಕ್ಷಿತಾ ರೆಡಿ ಆಗಿರ್ಬೇಕು. ಎಷ್ಟು ಟೈಮ್ ಆದ್ಮೇಲೆ ಅಂತ ಗೊತ್ತಿಲ್ಲ, ಅದು ಇವಾಗ ಡೈಲಾಗ್ ಮಾತ್ರ ಬರ್ತೇನೆ ಅಂತ ಹೇಳಿ ಮತ್ತೆ ಬರಲ್ಲ, ಕೈ ಕೊಡ್ತಾರೆ. ಕೈ ಕೊಡೋದಿಲ್ಲ, ಸುಮ್ಮನೆ ಹೇಳುದು ಇವರೆಲ್ಲ. ನೀವೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ. ಬಾಯ್. ಬಾಯ್.